ಕೋವಿಡ್ ಎರಡನೇ ಅಲೆಗೆ ಕರಾವಳಿ ತುಳು ಚಿತ್ರರಂಗ ಭಾರಿ ಹೊಡೆತ ಕಂಡಿದೆ. ಈ ಬಗ್ಗೆ ಸರ್ಕಾರ ತುಳು ಚಿತ್ರರಂಗಕ್ಕೆ ಹೆಚ್ಚಿನ ನೆರವು ನೀಡಬೇಕಾಗಿದೆ. ಈ ಕುರಿತು ವಿ4 ನ್ಯೂಸ್ ಕರ್ನಾಟಕದೊಂದಿಗೆ ಮಾತನಾಡಿದ ರಾಜ್ಯ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಹಾಗೂ ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟದ ಮಾಜಿ ಅಧ್ಯಕ್ಷ ಪ್ರವೀಣ್ ಕುಮಾರ್ ಕೊಡಿಯಾಲ್ಬೈಲ್ ಅವರು ಕೋವಿಡ್ ಸಂದರ್ಭದಲ್ಲಿ ತುಳು ಚಿತ್ರರಂಗದ ಕಲಾವಿದರು ಸಾಕಷ್ಟು ತೊಂದರೆಯಲ್ಲಿದ್ದಾರೆ. ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ಶಾಸಕ ವೇದವ್ಯಾಸ್ ಕಾಮತ್ ಅವರಿಗೆ ಮನವಿಯನ್ನ ಮಾಡಲಾಗಿದೆ. ತುಳು ಚಿತ್ರರಂಗದ ಕಲಾವಿದರಿಗೆ ಸರ್ಕಾರದಲ್ಲಿ ನೆರವಿನ ಹಸ್ತ ನೀಡಬೇಕಾಗಿದೆ ಎಂದು ಅವರು ಮನವಿಯನ್ನ ಮಾಡಿಕೊಂಡರು. ನಮ್ಮ ಸುರತ ಕೊರೋನಾ ಬೈದಿನ ಅಂಡ್ ಜನಕ್ಲೈನ್ ರಿಕವರಿ ಅದು ಕೂಡ ಸೆಕೆಂಡ್ ಟೈಮ್ ಬರ್ತಂಡು ಅಂಡ್ ಈ ಸಲದ ಕೊರೋನಾ ವಿಪರೀತವಾದ ನಮ್ಮ ಇಂಡಸ್ಟ್ರಿ ತುಳು ಇಂಡಸ್ಟ್ರಿ ಸ್ಟಾರ್ಟ್ ಆನಾಗನೇ ಕೂಡ ಕೊರೋನಾ ಬರ್ತಂಡು ಚೂರು ಚಿಗುರೊಂದುಪ್ಪನಾಗ ಅವನ್ ನಿತ್ಯ ದಾದ ಮಲ್ಪನು ಇಂಥ ಪರಿಸ್ಥಿತಿ ಹಾಳಾದತ್ತಂದು ಇದಕ್ಕೆ ಸರ್ಕಾರ ನಮಗೆ ಮಸ್ತ್ ಹೆಲ್ಪ್ ಮಾಡ್ಕೊಡು ಬಂದು ಏನು ಈ ಕೊರೋನಾದ ನಡುಟ ಇಂಗ್ಲ ಶಾಸಕರಾಯಿನ ವೇದವ್ಯಾಸ್ ಕಾಮತ್ ಅಂಚನೆ ನಮ್ಮ ಜಿಲ್ಲಾಧ್ಯಕ್ಷರಾದ ನಮ್ಮ ಸಂಸದರಾಯಿನ ನಳಿನ್ ಕುಮಾರ್ ಕಟೀಲ್ ವಿನಂತಿ ಮಲ್ಪನ್ನು ದಾನ ಬಂಡ ಇಂಗ್ಲ ಬಡ ಚಲನಚಿತ್ರ ಕಲಾವಿದರ ಸಂಘದಕ್ಕೂ ಭಾರಿ ಕಷ್ಟಡೊಳ್ಳೇರು ಅಕ್ಲಿಗೆ ನಮ್ಮ ಸರ್ಕಾರದ ಇಂಚಿನ ಸವಲತ್ತು ತಿಕ್ಕೊಂಡು ಆಯ್ನಾತ ಬೇಗ ಅವನ ಕೊರಕು ಲೆಕ್ಕ ನಮ್ಮ ಈ ವಿ4 ಚಾನಲ್ದ ಮೂಲಕ ವಿನಂತಿ ಮಲ್ತಂದ್ರೆ